ಅದಕ್ಕೆ ಈಗ ಬೆಂಕಿ ಕೊಡ್ಲಿಕ್ಕೆ ಉಂಟು. ನಾನು ಮತ್ತೆ ಅಜ್ಜಿ ಹೋಗ್ತಿದ್ದೇವೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ನಮ್ಮ ಗದ್ದೆ ಫುಲ್ಲು ಹುಲ್ಲು ಎಲ್ಲ ಬಂದು ಫುಲ್ಲು ತುಂಬಿದೆ. ಹಾಗೆ ಅದಕ್ಕೆ ಈಗ ಬೆಂಕಿ ಕೊಡ್ಲಿಕ್ಕೆ ಉಂಟು. ನಾನು ಮತ್ತೆ ಅಜ್ಜಿ ಹೋಗ್ತಿದ್ದೇವೆ. ಹಾಗೆ ಹೋಗ್ತಿದ್ದೀನಿ, ಬನ್ನಿ ಅಲ್ಲಿ ಇದು ಲಾಗ್ ತೋರಿಸ್ತೇವೆ. ಫೈರ್ ಎಲ್ಲ ಹಾಕೋದು, ಬನ್ನಿ ಹೋಗಿ ಬರೋ. ಮುಳ್ಬಾರ್ದವ ಆಡೆ ಮುಲಿಕ್ಕು ಕೊರಲಿ. ಬಕೆಟ್ ನೀರು ಬರ್ಚದೆ. ಗಾಳಿ ಬರೋಡು ಈ ಜನ ಪೋಪುಜಿ ನೋಡಿ ಗಾಯ್ಸ್, ಫೈರ್ ಎಲ್ಲ ಆಗ್ತುಂಟು. ನಾವು ಈಗ ಬೆಂಕಿ ಹಾಕಿದ್ದು ಗೊತ್ತುಂಟು. ಫುಲ್ಲು ಗಡ್ಡೆಯಲ್ಲೆಲ್ಲ ಹುಲ್ಲು ತುಂಬಿ ಹೋಗಿ ಬೆಂಕಿ ಹಾಕಿದರೆ ಕ್ಲೀನ್ ಆಗ್ತದೆ. ಅದಕ್ಕೆ ಮಾಡಲ್ಲ ಬಾತ ಹರಡಿತ್ತು. ಇಲ್ಲಿ ದೊಡ್ಡದು ಉಂಟು, ಇಲ್ಲಿಗೆ ಒಂದು ಹಾಕುವಂತ. ನೆಕ್ಕೊಂದು ದುಲುಂಗ್ ಗುಜ್ಜತಿ. ಗ್ಯಾಸ್ ಬೆಂಕಿ ಎಲ್ಲ ಉರಿತುಂಟು. ಈಗ ಆಚೆಲ್ಲ ತೋಟಕ್ಕೆಲ್ಲ ಹೋಗ್ತದೆ. ಈಗ ನಾವು ನೈಟ್ ಆಗುವಾಗ ಮತ್ತೇನಾದರೆ ತುಂಬ ಇದಾಗ್ತದೆ ಬಿಸಿಲಿಗೆ. ಹಾಗೆ ಈಗ ಬೆಂಕಿ ಹಾಕಿದ್ವಿ ನಾವು. ಈಗ ಫುಲ್ಲು ಹೋಗ್ತುಂಟು. ಫುಲ್ಲು ಕ್ಲಿಯರ್ ಆದರೆ ಕ್ಲೀನ್ ಆಗ್ತದೆ. ಹಾಗೆ ಮತ್ತು ಹಸಿರುವಲ್ಲಿ ಎಲ್ಲ ಇದಾಗೋದಿಲ್ಲ. ಹಾಗೆ ಫುಲ್ಲು ಬೆಂಕಿ ಉರಿತುಂಟು ಆಚೆ ಸೈಡೆಲ್ಲ. ಸ್ವಲ್ಪ ಬಾಕಿ ಇದೆ. ಗಾಯ್ಸ್, ಒಂದು ಹೀಗಾದರೆ ನಾವಿಲ್ಲಿ ಬೆಂಕಿ ಹಾಕಿದೆ ಗದ್ದೆಗೆ. ಅಲ್ಲಿ ಆಚೆ ಒಂದು ಗದ್ದೆಯಲ್ಲಿದ್ದು ಮನೆ ಕಟ್ಟಿದ್ದಾರೆ ಭಟ್ರನವರು. ಅವ್ರಿಗೆ ಎದುರಿಳೋಕೆಲ್ಲ ಎಲ್ಲ ಬೊಬ್ಬೆ ಹಾಕ್ತಿದ್ದಾರೆ. ಬೆಂಕಿ ಬಿದ್ದಿದೆ. ಮತ್ತು ನಾವು ಹೇಳಿದ್ವಿ ನಾವು ಬೆಂಕಿ ಹಾಕಿದೆ ಅಂತ, ಸೈಲೆಂಟ್ ಆದ್ದು. ಹಾಗೆ ಅದು ಯಾರಿಗೆ ಸೇದಲಿಕ್ಕೆ ಆಗ್ತಾಯಿಲ್ಲ. ಮತ್ತೆ ಹಾಗೆ ಫುಲ್ ಉರಿತುಂಟು. ಈಚೆಲ್ಲ ಉರಿಲಿಕ್ಕಿಲ್ಲ, ಆದರೆ ಅದು ಹಸಿ ಉಂಟು. ಹಾಗೆ
ಫೈನಲಿ ಫುಲ್ಲು ವೃದ್ಧ ಆಯಿತು. ಬೆಂಕಿಯಲ್ಲಿ ಹಾಕಿ ಆಯಿತು. ನಾನೀಗ ಹೊರಟೆ ಮನೆಗೆ. ಅಜ್ಜಿ ಅಪ್ಪ ಸಹ ಬಂದಿದ್ದರು, ಅವರು ಹೋದರು. ನಾನೀಗ ಹೊರಟೆ, ನಾನೊಬ್ಬ ಲಾಸ್ಟಲ್ಲಿ ಈಗ ಉಳಿದೆ. ಹಾಗೆ ಬೆಂಕಿಯಲ್ಲಿ ಹಾಕಿ ಆಯಿತು. ಇನ್ನು ಅದು ಹಸಿ ಇರೋದು. ಹಾಗೆ ನೈಟ್ ಆಯ್ತಲ್ಲ, ರಾತ್ರಿ ತುಂಬ ಆಯಿತು. ಹಾಗೆ ಕತ್ತಲೆದ್ರಲ್ಲಿ ಕಾಣೋದಿಲ್ಲ ಸಹ. ಹಾಗೆ ಇನ್ನೂ ಸ್ವಲ್ಪ ಉಳಿದಕ್ಕೆಲ್ಲ ನಾಳೆ ಹಾಕೋದಂತಿದ್ದಾರೆ. ಹಾಗೆ ಈಗ ನಾನು ಮನೆಗೆ ಹೋಗ್ತಿದ್ದೀನಿ. ಓಕೆ ಗೈಸ್, ಈ ವ್ಲಾಗನ್ನು ನಾನು ಏನು ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.